ಭೂತಾರಾಧನೆ ನನ್ನ ಸಂಶೋಧನೆಯ ವಿಷಯ. ನನ್ನ ಮಾರ್ಗದರ್ಶಕರು ಪ್ರೊಫೆಸರ್ ಬಿ ವಿವೇಕರೈಗಳು. ಸಂಶೋಧನೆ ಮಾಡಬೇಕು, PhD ಪದವಿ ಪಡಿಬೇಕು ಅಂತ ಒಂದು ಹಂತದಲ್ಲಿ ನನ್ನ ಮನಸ್ಸಿಗೆ ಬಂದಾಗ ಪ್ರೊಫೆಸರ್ನ ಕಂಡೆ. ಅವರು ಹೇಳಿದ್ರು, ನೀವು ಯೋಚನೆ ಮಾಡಿಕೊಂಡು ಬನ್ನಿ, ಅವಸರ ಮಾಡಬೇಡಿ, ಮತ್ತೊಮ್ಮೆ ಅಮೃತರನ್ನ ಭೇಟಿ ಮಾಡಿ ಅಂತ ಹೇಳಿದರು. ಅಮೃತರು ಆಗಲೇ ಪಾಡ್ದನ ಸಂಗ್ರಹ ಮಾಡಿಲ್ಲ, ಪ್ರಕಟ ಮಾಡಿದರು, ಲೇಖನಗಳನ್ನು ಬರೆದಿದ್ದರು. ವಿವೇಕರಯ್ಯವರು ತುಳು ಜನಪದ ಸಾಹಿತ್ಯದ ಮೇಲೆ, ಅಂದರೆ ಪಾಡ್ದನಗಳ ಮೇಲೆ, ಕವಿತೆಗಳ ಮೇಲೆ, ಗಾದೆ, ಒಗಟು, ಕಥೆಗಳ ಮೇಲೆ ಅವರ PhD ಪ್ರಬಂಧ ಬರೆದಿದ್ದರು. ಆಗ ಅವರ ಮನಸ್ಸಲ್ಲಿ ಏನಿತ್ತು ಪ್ರೊಫೆಸರ್ ಅಂದರೆ, ಈ ತುಳು ಭಾಷೆ, ಸಾಹಿತ್ಯ, ಜಾನಪದವನ್ನು ಒಂದು ಶೈಕ್ಷಣಿಕ ಒಂದು ಕಲಿಯುವ ಒಂದು ತಂಡವನ್ನು, ಸಂಶೋಧನಾ ತಂಡವನ್ನು ರೂಪಿಸಬೇಕು ಅಂತ ಪ್ರೊಫೆಸರಿಗಿತ್ತು. ನಾನು ಸಾಹಿತ್ಯದ ವಿದ್ಯಾರ್ಥಿ, ನಾನು ಕನ್ನಡ MA ಮಾಡಿದವನು. ನಾನು ಪ್ರೊಫೆಸರ್ ಹೇಳಿದರು, ತುಳುವಿನ ವಿಷಯ ಯಾವುದಾದ್ರೂ ಆಗಬಹುದು, ಅಮೃತರ ಹತ್ರ ಮಾತಾಡಿ ಅಂತ. ಅಮೃತರ ಹತ್ರ ಹೋದೆ. ಅವರು ನನ್ನ ಗುರುಗಳು ವಿವೇಕಾನಂದ ಕಾಲೇಜಿನಲ್ಲಿ. ಅವರೊಂದು ಮಾತು ಹೇಳಿದರು, ನೋಡು ಚಿನ್ನಪ್ಪ, ನೀವು ಅಧ್ಯಯನಕ್ಕೆ ಒಂದು ವಿಷಯ ತೆಕ್ಕೊಂಡ್ರೆ ಅದರಲ್ಲಿ ಸಂತೋಷ ಇರಬೇಕು, ಸಂತೋಷ ಇರಬೇಕು ಅದರಲ್ಲಿ. ಒಂದು ಒಂದು ಏನು ನಿಸ್ತೇಜವಾದ, ಯಾವುದೇ ಒಂದು ಸಂತೋಷ ಇಲ್ಲದ ವಿಷಯ ತಗೊಂಡು ಪ್ರಯೋಜನ ಇಲ್ಲ. ನಾವು ಡ್ರೈ ಸಬ್ಜೆಕ್ಟ್ ಅಂತ ಹೇಳ್ತೇವೆ, ಅದು ಬೇಡ. ನೀವೊಂದು ಕೆಲಸ ಮಾಡಿ, ನೀವು ಭೂತಾರಾಧನೆಯನ್ನು ತಗೊಳ್ಳಿ ವಿಷಯ. ಅವರು ಹೇಳಿದರೆ, ಭೂತಾರಾಧನೆಗೂ ಒಳ್ಳೆಯ ಭವಿಷ್ಯ ಉಂಟು. ಅವ್ರು ಹೇಳೋದು ಆಗ, ಇದು ಯಾವಾಗ ಸುಮಾರೊಂದು ಯಾವಾಗ 80, 30, 35, 40 ವರ್ಷ ಹಿಂದೆ ಅವ್ರು ಹೇಳೋದು, ಆ ವಿಷಯಕ್ಕೂ ಭವಿಷ್ಯ ಉಂಟು, ನಿಮಗೂ ಭವಿಷ್ಯ ಉಂಟು, ನೀವು ಆ ವಿಷಯ ತೆಕ್ಕೊಳ್ಳಿ ಅಂತ ಹೇಳಿದರು ಅಮೃತರು. ಭಾಳ ಚಂದದ ಮಾತು ಹೇಳಿದರು ಅವರು. ಹಾಗೆ ಭೂತಾರಾಧನೆ ವಿಷಯ ತಕ್ಕೊಂಡೆ ನಾನು. ಆಗ ಇನ್ನೂ ತುಳು ಜನಪದ ಸಾಹಿತ್ಯ ಅಧ್ಯಯನ ಆಗಿದೆ ಹೊರತು ಈ ಆರಾಧನೆಗಳ ಅಧ್ಯಯನ ಆಗಲಿಲ್ಲ, ರಂಗಭೂಮಿ ಅಧ್ಯಯನ ಆಗಲಿಲ್ಲ. ಹಾಗಾಗಿ ಭೂತಾರಾಧನೆಯ ಒಂದು ಜಾನಪದ ಅಧ್ಯಯನ ತೆಕ್ಕೊಂಡು, ಭೂತಾರಾಧನೆಯು ಒಂದು ರಂಗಭೂಮಿಯಾಗಿ, ಅಲ್ಲಿ ಬಣ್ಣಗಳು ಹೇಗೆ ಕೆಲಸ ಮಾಡ್ತವೆ, ವೇಷಭೂಷಣಗಳು ಹೇಗೆ ಅಲ್ಲಿ ಕಾರ್ಯನಿರ್ವಹಿಸ್ತವೆ, ಅಂದರೆ ಈ ಬಣ್ಣ, ಕುಣಿತ, ವೇಷಭೂಷಣ, ಮಾತು, ಇವುಗಳ ಅರ್ಥ ಏನು, ಅಲ್ಲಿ ಹೇಗೆ ಅದು ಬಳಕೆಯಾಗುತ್ತದೆ, ಯಾವ ಸಂದರ್ಭದಲ್ಲಿ ಬಳಕೆಯಾಗುತ್ತದೆ, ಭೂತಾರಾಧನೆ ಅಂದರೆ ಏನು, ಅದರ ಪ್ರಭೇದಗಳು, ಅದರ ಸಾಮಾಜಿಕ ಸಾಂಸ್ಕೃತಿಕ ಮಹತ್ವ, ಒಂದು ನ್ಯಾಯ ಪದ್ಧತಿಯಾಗಿ ಹೇಗೆ ಕೆಲಸ ಮಾಡ್ತದೆ, ಒಂದು ಚಿಕಿತ್ಸಾ ಪದ್ಧತಿಯಾಗಿ ಹೇಗೆ ಕೆಲಸ ಮಾಡ್ತದೆ, ಇದೆಲ್ಲ ಅಧ್ಯಯನ ಮಾಡಬಹುದು ಅಂತೇಳಿ ಆ ಪ್ರಕಾರ ನಾನು ಅಧ್ಯಯನ ಮಾಡಿದೆ. ನಾನು ತುಂಬ ಸಂಶೋಧನೆ ವಿಷಯಗಳನ್ನೇ ನಾನು ಹೇಳ್ತಾ ಇಲ್ಲ, ಅದರ ಒಂದು ಎಲ್ಲರಿಗೂ ಸ್ವಲ್ಪ ಏನು ಒಂದು ಖುಷಿಯಾಗುವ ಸಂಗತಿಗಳಿರ್ತವೆ ಇಂಥ ಅಧ್ಯಯನ ಮಾಡುವಾಗ. ಈಗ ನಾನು ಭೂತಾರಾಧನೆ ಅಧ್ಯಯನ ಮಾಡುವಾಗ ಒಂದು 4 ವರ್ಷ ಬಹುತೇಕ ನಿರಂತರವಾಗಿ ರಜೆ ದಿನಗಳಲ್ಲಿ ನಾನು ಫೀಲ್ಡ್ ವರ್ಕಿಗೆ ಹೋಗ್ತಾಯಿದ್ದೆ. ಒಂದು ಅಂದಾಜಿನ ಪ್ರಕಾರ ಒಂದು 350, 400ರಷ್ಟು ಕೋಲಗಳನ್ನು ನಾನು ನೋಡಿದ್ದೇನೆ. ಸಣ್ಣ ಸಣ್ಣ ಲೆಕ್ಕ 400 ದಾಟ್ತದೆ. ಕೋಲಗಳನ್ನು ನೋಡುವುದು, ಅಲ್ಲಿ ಟಿಪ್ಪಣಿ ಮಾಡಿಕೊಳ್ಳುವುದು. ನೋಡಿ, ನೀವೇ 2 ಕಣ್ಣು, 2 ಕಿವಿ, 2 ಕೈ ನಮ್ಮಲ್ಲಿ ಇರುವುದು. ಒಬ್ಬನೇ ನೋಡಬೇಕು, ಫೋಟೋ ತೆಗೆದುಕೊಳ್ಬೇಕು, ಛಾಯಾಚಿತ್ರ ತಗೊಳ್ಬೇಕು, ಆಮೇಲೆ ರೇಖಾಚಿತ್ರಗಳನ್ನು ಬಿಡಿಸಿಕೊಳ್ಬೇಕು, ಟಿಪ್ಪಣಿಗಳನ್ನು ಮಾಡಿಕೊಳ್ಬೇಕು, ಸಂದರ್ಶನ ಮಾಡಿಕೊಳ್ಬೇಕು, ಎಲ್ಲ ಒಬ್ಬನೇ. ಟೀಮ್ ವರ್ಕ್ ಅಂತ ಆಗ ಇರಲಿಲ್ಲ. ಆಮೇಲೆ ಈ ಥರದ ಅಧ್ಯಯನಗಳಲ್ಲಿ ಟೀಮ್ ವರ್ಕ್ ಅಂತ ಬಂತು. ಒಬ್ಬರು ವಿಡಿಯೋ ತೆಗಿತಾರೆ, ಒಬ್ಬರು ಕ್ಯಾಮರದ್ದು, ಮತ್ತೊಬ್ಬರು ಆಡಿಯೋ ಮಾಡ್ತಾರೆ. ಈಗ ಆಗ ಇರಲಿಲ್ಲ ಅದೆಲ್ಲ. ಟೇಪ್ ರೆಕಾರ್ಡ್ರು ನಾನೇ ಬಳಸಿಕೊಳ್ಬೇಕಿತ್ತು. ಒಂಥರದ ಏಕಾಂಗ ಸಾಹಸ ಅಂತ ಆಗ. ಹಾಗಾಗಿ ಎಚ್ಚರವಾಗಿರಬೇಕು. ನನಗೆ ಒಂದು ನಿಯಮ ಏನಿತ್ತು ಅಂತಂದರೆ, ಒಂದು ಭೂತಾರಾದ ಒಂದು ಕೋಲ ಆಗುವಲ್ಲಿಯೇ ಮೊದಲು ನಾನು ಹೋಗಬೇಕು, ಆ ಜಾಗದಿಂದ ನಂತರ ನಾನು ಬಿಟ್ಟು ಬರಬೇಕು. ಅಂದರೆ ಆರಂಭ ಆಗುವಾಗ ನಾನಿರಬೇಕು, ಮುಗಿಯುವಲ್ಲಿವರೆಗೂ ಇರಬೇಕು. ಅರ್ಧದಲ್ಲಿ ಹೋಗುವುದು, ಅರ್ಧದಲ್ಲಿ ಬರುವುದು, ಅದೆಲ್ಲ ಸರಿಯಲ್ಲ ಅಂತ. ಹಾಗಾಗಿಯೇ ನೋಡಿ, ಅದಕ್ಕೆ ದಾಖಲಾತಿಯಲ್ಲಿ 3 ಪದಗಳನ್ನು ಬಳಸ್ತಾರೆ. ಈ ರೆಕಾರ್ಡಿಂಗ್ ಉಂಟಲ್ಲ, ಅದು ಸಮಗ್ರವಾಗಿರಬೇಕು, ಅದು ಸಾಂದ್ರವಾಗಿರಬೇಕು, ಅಂದರೆ ದಟ್ಟವಾಗಿರಬೇಕು, ಮತ್ತೊಂದು ಅದು ಅತ್ಯುತ್ತಮವಾಗಿರಬೇಕು ಅಂತ ಈ 3 ಪದ ಬಳಸ್ತಾರೆ. ಡಾಕ್ಯುಮೆಂಟೇಷನ್ ಶುಡ್ ಬಿ ಕಂಪ್ಲೀಟ್, ಅದು ಬಹಳ ಕ್ವಾಲಿಟಿ, ಬಹಳ ಅತ್ಯುತ್ತಮ, ಗುಡ್ ಡಾಕ್ಯುಮೆಂಟೇಷನ್.
ಆಮೇಲೆ ಕಂಪ್ಲೀಟ್ ಡಾಕ್ಯುಮೆಂಟೇಷನ್ ಹೇಳ್ತಾರೆ, 3 ಪದ ಬಳಸ್ತಾರೆ. ಅದರ ಸಂಪೂರ್ಣ ಜ್ಞಾನ ಆ ಕಾಲಕ್ಕೆ ನನಗಿರಲಿಲ್ಲ, ಅದನ್ನು ನಾನು ಮಾಡ್ತಾಯಿದ್ದೆ ಮಾತ್ರ. ಆಗ ನಾನು ಹಾಗೆ ಮಾಡ್ತಾಯಿದ್ದೆ. ಆಗ ಈ ಮರುದಿವಸ ಬರುವುದು, ಅದನ್ನು ಅವತ್ತೇ ಟಿಪ್ಪಣಿ ಮಾಡಿಕೊಳ್ಬೇಕಲ್ಲ, ಇಲ್ಲರೇ ಅದು ಮತ್ತೆ ಮರೆತು ಹೋಗ್ತದೆ. ಟಿಪ್ಪಣಿ ಮಾಡಿಕೊಳ್ಳುವುದು ಹೀಗೆ ಅಂದರೆ ಸುಮಾರು ಒಂದು 3-4 ವರ್ಷ ಕ್ಷೇತ್ರ ಕಾರ್ಯದಲ್ಲಿ ಹೋಯಿತು ನನ್ನದು. ಈಗಲೂ ನನ್ನ ಕಪಾಟಿನಲ್ಲಿ ರಾಶಿ ರಾಶಿ ಉಂಟು ಟಿಪ್ಪಣಿಗಳನ್ನು ಮಾಡಿಕೊಂಡದ್ದು, ನಾನು ಬಳಸಿಕೊಂಡದ್ದು ತುಂಬ ಬಾಕಿ ಉಂಟು. ಈಗಲೂ ತೆಗೆದರೆ ಕೆಲವು ಮಾಹಿತಿಗಳಲ್ಲಿ ಉಂಟು, ನನಗೆ ಅದು ಬಳಸಿಕೊಳ್ಳಿಕ್ಕೆ ಆಗಲಿಲ್ಲ. ಅಲ್ಲ, ಕೆಲವೊಮ್ಮೆಲ್ಲ ಕ್ಷೇತ್ರ ಕಾರ್ಯ ಮಾಡಿ ಬಳಸಿಕೊಳ್ಳಿಕ್ಕೂ ಆಗೋದಿಲ್ಲ, ಬಿಡಿ ಅದು. ಒಂದು ತಮಾಷೆ ಹೇಳೋದು, ನಾನು ಇದು ನನ್ನ ಕಾಲ, ನಾನು ಹೇಳಿದ್ದು, ನಾನು ಕ್ಷೇತ್ರ ಕಾರ್ಯ ಮಾಡುವ ಕಾಲಕ್ಕೆ ಕಾಂಪ್ರಮೈಸ್ ಇಲ್ಲ, ರಾಜಿ ಮಾಡಿಕೊಳ್ಳಿಕ್ಕಿಲ್ಲ. ಕೆಲಸವನ್ನು ನಿಷ್ಠೆಯಿಂದ ಮಾಡಬೇಕು, ಎಷ್ಟಾಗುತ್ತದೋ ಅಷ್ಟು ಮಾಡಬೇಕು ಅಂತ ನಾನು ಹೇಳಿದ್ದಲ್ಲ. ಒಬ್ಬನೇ ಎಲ್ಲ ಕೆಲಸಗಳನ್ನು ಒಬ್ಬನೇ ಮಾಡೋದು. ಒಂದು ಅನುಭವ ಹೇಳ್ತೇನೆ ನಿಮಗೆ ನಾನು. ಆಮೇಲೆ ನಾನು ಡಿಗ್ರಿ ಆಯಿತು, ಯೂನಿವರ್ಸಿಟಿಗೆ ಬಂದೆ, ಪ್ರಾಧ್ಯಾಪಕನಾದೆ. ಒಬ್ಬ ವಿದ್ಯಾರ್ಥಿಗೆ ಹೇಳಿದೆ, ವಿಷಯ ಕೊಟ್ಟೆ, ನೀವು ಕ್ಷೇತ್ರ ಕಾರ್ಯ ಎಲ್ಲ ಮಾಡಬೇಕಾಗ್ತದೆ ಇದಕ್ಕೆ ಅಂತ. ಆಯಿತು ಸರ್, ಮಾಡ್ತೇನೆ ಅಂತ ಹೇಳಿದರು. ಆಯಿತು, ಅವರ ವಿಷಯ ಆಯ್ಕೆ ಆಯಿತು. ಒಂದು ಸ್ವಲ್ಪ ಒಂದು 4-5 ತಿಂಗಳು ಕೆಲಸ ಮಾಡಿದರು. ಒಂದು ದಿವಸ ಬಂದರು ನನ್ನ ಹತ್ರ. ಬಹಳ ಕೆಲಸ ಮಾಡಲಿಲ್ಲ ಅವರು. ಸರ್, ಎಂತ ಸರ್ ಅದು ನನ್ನ ಕ್ಷೇತ್ರ ಕಾರ್ಯದ ಕಷ್ಟ, ಅದು ಎಷ್ಟು ಕಷ್ಟ ಸರ್ ಅದು, ನಿಮಗೆ ನನ್ನ ಕಷ್ಟ ಅರ್ಥ ಆಗೋದಿಲ್ಲ ಅಂತ ಹೇಳಿದರು ಅವರು. ಕ್ಷೇತ್ರ ಕಾರ್ಯದ ಸ್ವಲ್ಪ ಮಾಡಿದ್ದಾರಷ್ಟೇ, ಕ್ಷೇತ್ರ ಕಾರ್ಯ ಅಷ್ಟು ಸುಲಭ ಇಲ್ಲ ಸರ್ ಅದು ನನಗೆ ಪಾಠ ಮಾಡಲಿಕ್ಕೆ ಶುರು ಮಾಡಿದರು ಅವರು. ಕ್ಷೇತ್ರ ಕಾರ್ಯ ಅಂದರೆ ಎಷ್ಟು ಕಷ್ಟ ಉಂಟು ಅಂತ ಹೇಳಿ ಪಾಠ ಮಾಡಲಿಕ್ಕೆ ಶುರು ಮಾಡಿದ್ರು. ನನಗೆ ನಗು ಬಂತು. ನಾನು ಹೇಳಿದೆ, ನೋಡಿ, ನಿಮ್ಮ ವಿಷಯವೇ ಕ್ಷೇತ್ರ ಕಾರ್ಯ ಅಂತ, ಅದು ಮಾಡಬೇಕು, ಎಷ್ಟಾಗ್ತದೋ ಅಷ್ಟು ಮಾಡೋದು, ಎಲ್ಲ ಮಾಡಲಿಕ್ಕೆ ಆಗ್ತದೆ ಅಂತಲ್ಲ, ಅಥವಾ ನಾನು ಮಾಡಿದಷ್ಟು ನಿಮಗೆ ಮಾಡಲಿಕ್ಕೆ ಆಗ್ತದೆ ಅಂತಲ್ಲ. ಆದರೆ ನಾನು ನನ್ನ ವಿವರಗಳನ್ನು ಕೊಟ್ಟೆ. ನಾನು ಭೂತಾರಾಧನೆ ಸ್ಟಡಿ ಮಾಡುವಾಗ ಎಷ್ಟು ಫೀಲ್ಡ್ ವರ್ಕ್ ಮಾಡಿದ್ದೇನೆ ಗೊತ್ತುಂಟು ನಿಮಗೆ. ನೀವು ಫೀಲ್ಡ್ ವರ್ಕಿನ ಕಷ್ಟದ ಬಗ್ಗೆ ನನಗೆ ಹೇಳ್ತಾ ಇದ್ದೀರಲ್ಲ, ನನಗೆ ಗೊತ್ತುಂಟು ನಿಮಗೆ ಕಷ್ಟ ಅಂತ, ನನಗೆ ಗೊತ್ತುಂಟು ಅದು ಸುಲಭ ಅಲ್ಲ ಅಂತ ಗೊತ್ತುಂಟು. ನಿಮಗೆ ಕಷ್ಟ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ನೀವು ಕಷ್ಟ ತೆಕ್ಕೊಂಡೇ ಕೆಲಸ ಮಾಡಬೇಕಾಗ್ತದೆ ಅಂತ ಹೇಳಿ ಮತ್ತೆಂತೂ ಮಾಡಿದರೂ ಮುಗಿಸಿದ್ರು ಹೇಳುವ. ಅಂದರೆ ನಾನು ಏನು ಹೇಳ್ತಾ ಇದ್ದೇನೆ ಅಂತಂದರೆ, ನಮ್ಮ ಎಷ್ಟೋ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಸಂಶೋಧನೆಯಲ್ಲಿ ಶ್ರಮ ತಗೊಳ್ಬೇಕು, ತುಂಬ ಶ್ರಮದ ಕೆಲಸ ಅಂತ ಗೊತ್ತಿಲ್ಲ, ಅದು ಬರೀ ಬುದ್ಧಿಯ ಕೆಲಸ ಅಂತ. ಬುದ್ಧಿ ಇದ್ದರೆ, ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇದ್ದೇನೆ, ಬರೀ ಬುದ್ಧಿ ಇದ್ದ ಮಾತ್ರಕ್ಕೆ, ಬುದ್ಧಿವಂತಾದ ಮಾತ್ರಕ್ಕೆ ಸಂಶೋಧನೆ ಮಾಡಲಿಕ್ಕೆ ಆಗೋದಿಲ್ಲ. ಸಂಶೋಧನೆಗೆ ದೈಹಿಕ ಶ್ರಮ ಅಂದರೆ ಒಂದು ಶ್ರಮ ಸಂಸ್ಕೃತಿ ಗೊತ್ತಿರಬೇಕು, ಅವನಿಗೆ ತುಂಬ ಶ್ರಮ ಪಡಬೇಕಾಗ್ತದೆ. ಬರೀ ನನಗೆ ಭಾಳ ನಾನು ಇಂಟೆಲೆಕ್ಟ್ ಅಂತ ಹೇಳಿಕೊಂಡು ಮಾಡಲಿಕ್ಕೆ ಆಗೋದಿಲ್ಲ. ಅದರಲ್ಲಿಯೂ ಜಾನಪದದ ವಿಷಯ ಅಧ್ಯಯನ ಮಾಡೋದಿದ್ದರೆ ಶ್ರಮ ತೆಕ್ಕೊಳ್ಳೇಬೇಕದಕ್ಕೆ ಅಂತ ನನ್ನ ಎಲ್ಲ ಜಾನಪದದ ವಿದ್ಯಾರ್ಥಿಗಳಿಗೆ, ಸಂಶೋಧನಾ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಲೇ ಬಂದಿದ್ದೇನೆ. ಹಾಗಾಗಿ ಇವತ್ತು ಅನೇಕ ಸಂಶೋಧನಾ ವಿದ್ಯಾರ್ಥಿಗಳು ಕಷ್ಟಪಡುವುದಕ್ಕೆ, ಶ್ರಮ ಪಡುವುದಕ್ಕೆ ಸ್ವಲ್ಪ ಹಿಂದೇಟು ಹಾಕ್ತಾರೆ ಅಂತ ನನಗೆ ಕಾಣ್ತದೆ. ಇದು ನಾನು ಸಾರ್ವತ್ರಿಕ ಅಂತ ಹೇಳುವುದಲ್ಲ, ನಾನು ಜನರಲೈಸ್ ನಾನು ಮಾಡಿ ಹೇಳ್ತಾ ಇಲ್ಲ. ಆದರೆ ಒಂದು ತಿಳ್ಕೊಳ್ಬೇಕು, ಈ ಕ್ಷೇತ್ರ ಕಾರ್ಯದಲ್ಲಿ ಸಿಗುವ ಅನುಭವ ಉಂಟಲ್ಲ, ಅದು ಬಹಳ ದೊಡ್ಡದು. ನೀವು ಒಂದು ಭೂತಾರಾಧನೆಯ ಬಗ್ಗೆಯೋ ಕುಣಿತಗಳ ಬಗ್ಗೆಯೋ ನೀವು ಕ್ಷೇತ್ರ ಕಾರ್ಯ ಫೀಲ್ಡ್ ವರ್ಕ್ ಮಾಡ್ತೀರಿ ಅಂತಂದರೆ, ನೀವು ನೋಡುವುದು ಬರೀ ಆರಾಧನೆಯನ್ನು ಮಾತ್ರ ಅಲ್ಲ, ಕುಣಿತಗಳನ್ನು ಮಾತ್ರ ಅಲ್ಲ, ಅದರ ಹಿಂದೆ ಒಂದು ಸಮಾಜವನ್ನು ನೋಡ್ತಾ ಇದ್ದೀರಿ ನೀವು, ಒಂದು ಕಲಾವಿದರ ಕುಟುಂಬವನ್ನು ನೋಡ್ತಾ ಇದ್ದೀರಿ. ಗಮನಿಸಿ, ಅಂದರೆ ಒಂದು ಸಮಾಜವನ್ನು ಅರ್ಥ ಮಾಡಿಕೊಡುವುದರ ಕಡೆಗೆ ಹೋಗ್ತಾ ಇದ್ದೀರಿ ನೀವು ಅಂತ. ನಿಮಗೆ ಈ ಆರಾಧನೆಗಳು, ಕುಣಿತಗಳು, ಕ್ರೀಡೆಗಳು, ಸಾಹಿತ್ಯ ಇದೆಲ್ಲ ಮಾಧ್ಯಮಗಳು. ಈ ಮಾಧ್ಯಮದ ಮೂಲಕ ನೀವು ಜನರನ್ನು, ಸಮಾಜವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಹೋಗ್ತಾ ಇದ್ದೀರಿ. ಇದು ಒಮ್ಮೆ ನಿಮಗೆ ಮನವರಿಕೆ ಆದರೆ, ಆಗ ನೀವು ಮಾಡುವ ಒಂದೊಂದು ಕ್ಷೇತ್ರ ಕಾರ್ಯ ಕೂಡ ನಿಮಗೆ ಅತ್ಯಂತ ಉಪಯುಕ್ತ, ಅತ್ಯಂತ ರೋಚಕವಾಗಿ ಕಾಣ್ತದೆ. ಒಬ್ಬ ಕಲಾವಿದ ಸಾವಿರಾರು ಸಾಲುಗಳ ನಾವು ಪಾಡ್ದನ ಸಂಗ್ರಹಕ್ಕೆ ಹೋಗ್ತೇವೆ ಅಂತ ಇಟ್ಟುಕೊಳ್ಳುವ. ಆಯಿತು, ಪಾಡ್ದನ ಸಂಗ್ರಹ ಮಾಡಿದೆವು, ಎಲ್ಲ ರೆಕಾರ್ಡ್ ಮಾಡಿದೆವು, ಅದನ್ನು ಟ್ರಾನ್ಸ್ಕ್ರೈಬ್ ಮಾಡಿದೆವು, ಲಿಪ್ಯಂತರ ಮಾಡಿದೆವು, ಎಲ್ಲ ಮಾಡಿದೆವು. ಅದನ್ನು ಯಾಂತ್ರಿಕವಾಗಿ ಮಾಡುವುದಲ್ಲ,
ಅದನ್ನು ಹಾಡಿದ ಗಾಯಕ ಒಬ್ಬ ಇದ್ದಾನಲ್ಲ, ನೀವು ಅವನನ್ನು ಅರ್ಥ ಮಾಡಿಕೊಳ್ಳಿ. ಸಾವಿರಾರು ಸಾಲುಗಳ ಪಾಡ್ದನಗಳನ್ನು ಹಾಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಕಟ್ಟುವ ಮರುಕಟ್ಟುವ ಕೆಲಸವನ್ನೊಬ್ಬ ಕಲಾವಿದ ಮಾಡ್ತಾನೆ ಅಂತಂದರೆ ಅವರ ಆ ಪಾಡ್ದನಗಳನ್ನು ಕಟ್ಟುವ ಶಕ್ತಿ ಏನು, ಅವರ ಸಾಮರ್ಥ್ಯ ಏನು, ಅವರ ತಿಳುವಳಿಕೆ ಏನು, ಅವರ ಲೋಕದೃಷ್ಟಿ ಏನು. ಅಂದರೆ ಪಾಡ್ದನಗಳ ಮೂಲಕ ನಾವು ಆ ಕಲಾವಿದನನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ, ಕಲಾವಿದನ ಶಕ್ತಿ ಸಾಮರ್ಥ್ಯವನ್ನು ಅರಿಯುವುದಕ್ಕೆ ಹೋಗ್ತಾ ಇದ್ದೇವೆ ನಾವು. ಅದು ಸ್ವಾರಸ್ಯ, ಅದು ಕುತೂಹಲ. ಇಲ್ಲೇ ಹೇಳ್ತೇನೆ ನಾನು, ಒಬ್ಬರು ಗೋಪಾಲ್ ನಾಯ್ಕ ಅಂತ, ಅವರಿಂದ ನಾವು ಸಿರಿ ಪಾಡ್ದನ ಸಂಗ್ರಹ ಮಾಡಿದ್ದೀವಿ ನಾವು. 16,583 ಸಾಲುಗಳು, 16,583 ಸಾಲುಗಳ ದೀರ್ಘ ಕಾವ್ಯವೊಂದನ್ನು ಗೋಪಾಲ್ ನಾಯ್ಕ ಅಂತ ಹಾಡಿದರು. ಅದಕ್ಕೆ ಸಂಬಂಧಪಟ್ಟ ಪಠ್ಯವೇ 2 ವಾಲ್ಯೂಮ್ಗಳು, ಅದರ ಅಧ್ಯಯನ 1 ವಾಲ್ಯೂಮ್, 3 ಸಂಪುಟಗಳಿಗೆ ಪ್ರಕಟ ಇದ್ದದು. ಫಿನ್ಲ್ಯಾಂಡ್ ದೇಶದ 2 ವಿದ್ವಾಂಸರು, ಪ್ರೊಫೆಸರ್ ವಿವೇಕ ರೈ ಮತ್ತು ನಾನು, ಹೀಗೆ 4 ಜನ ಸುಮಾರು 8-10 ವರ್ಷ ಕೆಲಸ ಮಾಡಿದ್ದೇವೆ ನಾವು. ನೆನ್ಪಿಟ್ಟುಕೊಳ್ಳಿ, ಒಂದು ಸಂಧಿಯ ಮೇಲೆ, ಒಂದು ಪಾಡ್ದನದ ಮೇಲೆ 10 ವರ್ಷ 4 ಜನ ಸೇರಿ ಕೆಲಸ ಮಾಡೋದು ಅಂತ ಹೇಳಿದರೆ ಅದರ ಚಾಲೆಂಜ್ ಎಷ್ಟು ನೋಡಿ, ಸವಾಲುಗಳು ಎಷ್ಟಿರಬೇಕು ಅಂತ. ನಾವು ಕಲ್ತುಕೊಂಡದ್ದೆಷ್ಟು, ಅನುಭವ ಎಷ್ಟು. ಸರಳವಾಗಿ ಇಲ್ಲ, ಅದವರ ಬಾಯ್ಪಾಠ, ಅವರಿಗೆ ಬೇರೆ ಕೆಲಸ ಇಲ್ಲ. ಪಾಡ್ದನ ಹೇಳುವವರು ಬಾಯ್ಪಾಠ. 15,000ಕ್ಕಿಂತ ಹೆಚ್ಚು ಸಾಲುಗಳನ್ನು ಹೇಗೆ ಸ್ವಾಮಿ ಬಾಯ್ಪಾಠ ಇಟ್ಟುಕೊಳ್ಳುವುದು? ಬಾಯ್ಪಾಠ ಇಟ್ಟುಕೊಂಡ್ರೆ ಒಂದೇ ರೀತಿ ಹಾಡಬೇಡುವೋ? 3 ಗಂಟೆಗೆ ಬೇಕಾದ್ರೂ ಸಿರಿಸಂಧಿ ಹಾಡ್ತಾರೆ. ಗೋಪಾಲ್ ನಾಯ್ಕ ನಿಮ್ಗೆ ಗೊತ್ತುಂಟ, 9 ದಿನ ತೆಕ್ಕೊಂಡಿದ್ದಾರೆ ಆ ಪಾಡ್ದನ ಹಾಡುವುದಕ್ಕೆ. 9 ದಿನ. ಅವರ ಒಟ್ಟು ಅವರು ಹಾಡಿದ ಗಂಟೆಗಳ ಅವಧಿ 25 ಗಂಟೆಗಳಷ್ಟು ಕಾಲ ಹಾಡಿ 9 ದಿನಗಳ ಅವಧಿಯಲ್ಲಿ ಆ ಹಾಡನ್ನು ಅವರು ಮುಗಿಸಿದ್ದಾರೆ. ಇದು ಹಾಡಿದ್ದವರು. ಅದೇ ಸಿರಿಸಂಧಿ ನಂತರ ಹೇಳಿದ್ದಾರೆ, ಹಾಡಿದ್ದಲ್ಲ, ಹೇಳಿದ್ದು. ಇದು 15-16 ಸಾವಿರ ಇದ್ದರೆ ಅವರದ್ದು ಹೇಳಿದ್ದು ಒಂದು 8-9 ಸಾವಿರ, ಅರ್ಧಕ್ಕರ್ಧ ಕಡಿಮೆ. 2 ಸಿರಿಸಂಧಿಯೇ. ಹಾಗಾದರೆ ಈ ವ್ಯತ್ಯಾಸಗಳಿಗೆ ಕಾರಣಗಳೇನು? 8,000ದಲ್ಲಿಯೂ ಹಾಡ್ತಾರೆ, 3,000 ಬೇಕಾದರೂ ಹಾಡ್ತಾರೆ, ಸಿರಿಸಂಧಿ ಅಂತ ಹೇಳ್ತಾರೆ. ಅವಕಾಶ ಇದ್ದರೆ 15,000 16,000 ಮಾಡಿ ಹಾಡ್ತಾರೆ. ಮನೆಯಲ್ಲಿ ದಲ್ಲಿಯಾದಾಗ ಹಾಡ್ತಾರೆ. ಅಂದರೆ ಕುತೂಹಲ ನೋಡಿಬೇಕಾದ್ದು ನಮಗೆ. ಒಂದು ಪಾಡ್ದನ ಸಂಗ್ರಹ ಮಾಡೋದು, ಡಾಕ್ಯುಮೆಂಟು ಮಾಡೋದು ಅದೆಲ್ಲ ಮುಖ್ಯ. ಇಂಥ ಪ್ರಶ್ನೆಗಳು ಬರಬೇಕು ನಮಗೆ. ಇದನ್ನು ಹೇಗೆ ಕಲ್ತಿರ್ಬೋದು, ಇದನ್ನು ಹೇಗೆ ಅವರು ಕಾಪಾಡಿಕೊಂಡು ಬಂದಿರ್ಬೋದು, ಇದರ ಅಧಿಕೃತ ಒಡೆಯರವರು, ದ ರಿಯಲ್ ಓನರ್ಸ್ ಆಫ್ ದ ಟ್ರೆಡಿಷನ್ ಅಂತ ಒಂದು ಇಂಗ್ಲೀಷಲ್ಲಿ ಮಾತಿದೆ. ದ ರಿಯಲ್ ಓನರ್ಸ್ ಆಫ್ ದ ಟ್ರೆಡಿಷನ್, ಆ ಪರಂಪರೆಯ ಅಧಿಕೃತ ಒಡೆಯರವರು. ತಾಯಿಯಿಂದ ಕಲ್ತಿರ್ಬೋದು, ತಂದೆಯಿಂದ ಕಲ್ತಿರ್ಬೋದು, ಹಿರಿಯರಿಂದ ಕಲ್ತುಕೊಂಡು ಬಂದಿದ್ದಾರೆ. ಹಾಗೆಂತೇಳಿ ಕಲ್ತುಕೊಂಡು ಬಂದಷ್ಟು ಹಾಡಿದ್ದಲ್ಲ, ಅದಕ್ಕೆ ತಮ್ಮದು ಸೇರಿಸಿಕೊಂಡು ಬಂದಿದ್ದಾರೆ, ಕೆಲವನ್ನು ಬಿಟ್ಟಿದ್ದಾರೆ. ಅಂದರೆ ನಾನು ಆಗ ಹೇಳಿದ ಪದ ಕಟ್ಟುವ ಮತ್ತು ಮರುಕಟ್ಟುವ ಕೆಲಸವನ್ನು ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಯೋಚನೆ ಮಾಡಿ ನೀವು. ಆ ಕಲಾವಿದನ ಮನಸ್ಸಿನ ಒಳಗೆ ಒಮ್ಮೆ ಹೋಗಿ ನೀವು, ಆಗ ನಮಗದು ಒಂದು ರೋಚಕವಾದ ಅನುಭವ ಕೊಡ್ತದೆ. ಅವರ ಬಗ್ಗೆ ಎಂಥ ಗೌರವ ಬರ್ತದೆ. ನೀವು ಅದೇ ಕಲಾವಿದರನ್ನು ನೋಡಿ, ಸಾಮಾಜಿಕ ಕಾರಣಕ್ಕಾಗಿ ದೂರ ಇಡ್ತೀರಿ, ಹೌದಾ? ಪ್ರವೇಶ ನಿರ್ಬಂಧಗಳು ಉಂಟು, ಮಡಿ ಮೈಲಿಗೆ ಉಂಟು, ಮುಟ್ಟಬಹುದು ಮುಟ್ಟಬಾರ್ದು ಅಂತ ಹೇಳ್ತೀರಿ. ಆದರೆ ಅದೇ ಒಬ್ಬ ಕಲಾವಿದನ ನಲಿಕೆಯ ವ್ಯಕ್ತಿ, ಅವರನ್ನೊಮ್ಮೆ ನೀವು ಕಲಾವಿದ ಅಂತ ನೋಡಿದರೆ ನಿಮಗಿತ್ತು ಎಷ್ಟು ಎತ್ತರಕ್ಕೆ ನಿಲ್ತಾರೆ ಅವರು, ಎಂಥ ಗೌರವ ಬರ್ತದೆ ಅವರ ಬಗ್ಗೆ, ಎಂಥ ಸಾಂಸ್ಕೃತಿಕ ಸಂಪತ್ತನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ನಾನು ಕ್ಷೇತ್ರ ಕಾರ್ಯ ಮಾಡಿದಾಗ ಒಂದು 360-370 ಭೂತಗಳ ಪಟ್ಟಿ ಮಾಡಿದೆ. ಈಗ ಅದು 500,000 ಮೇಲೆಲ್ಲ ಹೋಗಿದೆ. ಒಂದು ಸುಮಾರು 100 ಭೂತಗಳ ವೇಷಗಾರಿಕೆ ನೋಡಿದ್ದೇನೆ ನಾನು. ಪ್ರತಿಯೊಂದು ಭೂತಕ್ಕೂ ಅದರದ್ದೇ ಆದ ವಿಧಿವಿಧಾನಗಳು. ಬರೆದದ್ದಿಲ್ಲ, ಓದಿದ್ದಿಲ್ಲ, ಹೌದಾ? ಯಾವುದು ಬರೆದದ್ದುಂಟು, ಯಾವುದಿಲ್ಲ. ಕೇಳಿದ್ದು, ನೋಡಿದ್ದು, ಕಲ್ತದ್ದು, ಅದನ್ನು ಉಳಿಸಿಕೊಂಡದ್ದು. ಬಣ್ಣ ಹಾಕ್ತಾರೆ, ಮುಖಕ್ಕೆ ಅರ್ಧಾಲ ಹಾಕ್ತಾರೆ,
ಚುಟ್ಟಿ ಇಡ್ತಾರೆ, ನಾಮ ಹಾಕ್ತಾರೆ, ಮುದ್ರೆ ಬರೀತಾರೆ, ಮೀಸೆ ಎಳಿತಾರೆ, ಗದ್ದ ಬರೀತಾರೆ, ಕೆಬಿನ ಕಟ್ಟಿಕೊಳ್ತಾರೆ ಅಲ್ವಾ, ತಲೆಮಣಿ, ತಲೆಪಟ್ಟಿ, ತಲಪಟ್ಟ ಕಟ್ಟಿಕೊಳ್ತಾರೆ, ಜಕ್ಕೆಲಣಿ ಅಣಿ ಎಲ್ಲ ಕಟ್ಟಿಕೊಳ್ತಾರೆ. ಎಲ್ಲ ವೇಷಭೂಷಣಗಳನ್ನು ಪ್ರತಿಯೊಂದು ಭೂತಕ್ಕೂ ಅದರದ್ದೇ ಆದ ಕ್ರಮ ಉಂಟದು. ತಿಳುವಳಿಕೆ ನೋಡ್ರಿ. ಭೂತದ ಪಾಡ್ದನ ಬರಬೇಕು. ಕಲ್ಕುಡ ಕಟ್ಟುವಾಗ ಕಲ್ಕುಡನ ಸಂಧಿ, ಕಲ್ಲುರುಟಿ ಕಟ್ಟುವಾಗ ಕಲ್ಲುರುಟಿಯ ಸಂಧಿ, ಪಂಜುರ್ಲಿ ಕಟ್ಟುವಾಗ ಪಂಜುರ್ಲಿಯ ಸಂಧಿ, ಕೋಟಿ ಚೆನ್ನ ಕಟ್ಟುವಾಗ ಕೋಟಿ ಚೆನ್ನಯರ ಸಂಧಿ, ಕೊಡಮಣಿತಾನೆ ಕಟ್ಟುವಾಗ ಕೊಡಮಣಿತಾಯನ ಸಂಧಿ, ಲೆಕ್ಕೆ ಸಿರಿ ಕಟ್ಟುವಾಗ ಲೆಕ್ಕೆ ಸಿರಿ ಸಂಧಿ. ಮತ್ತು ಪಾಡ್ದನ ಅದಕ್ಕೆ ಅದರದ್ದೇ ಆದ ನುಡಿಕಟ್ಟುಗಳು, ಅದರದ್ದೇ ಆದ ಹುಟ್ಟುಕಟ್ಟು, ಹೊಸ ಸಂಧಿ. ನೀವು ಗಮನಿಸಿ, ನೀವು ಹುಟ್ಟುಕಟ್ಟು ಅಂದರೆ ಅದೇ ಪ್ರತಿಯೊಂದು ಭೂತಕ್ಕೂ ಅದರದ್ದೇ ಆದ ಹುಟ್ಟುಕಟ್ಟು ಉಂಟು. ಅದು ಎಲ್ಲಿ ಉಗಮ ಆಯಿತು, ಅದು ಹೇಗೆ ಬೇರೆ ಬೇರೆ ಸ್ಥಳಗಳಿಗೆ ಹೋಯಿತು, ಅಲ್ಲಿ ಹೇಗೆ ನೇಮ ನೀರಿ ಕೈಗೊಂಡಿತ್ತು, ಮತ್ತು ಅದು ನೇಮ ಆಗುವ ಜಾಗ ಉಂಟಲ್ಲ, ಅಲ್ಲಿಗೆ ಆ ಕಥೆಯನ್ನು ತರಬೇಕದು. ಹುಟ್ಟುಕಟ್ಟು ಅಂತ ಹೇಳುವುದು ಅಂತೇಳಿ ಒಟ್ಟಾರೆ ಹೇಳುವುದಲ್ಲ, ಅದು ಕ್ರಮ ಉಂಟು. ಅದಕ್ಕೆ ಆ ಕಥೆಯನ್ನು ಎತ್ತಿಕೊಳ್ಳಬೇಕು. ಅಂದರೆ ಈ ಪಾಡ್ದನದಲ್ಲಿ ಭೂತದ ಹುಟ್ಟು, ಅದರ ಪ್ರಸರಣ, ಅದರ ಕಾರಣಿಕ, ಈ 3 ಅಂಶಗಳುಂಟು ಪಾಡ್ದನಗಳಲ್ಲಿ. ನಾನು ಕೆಲವು ಮುಖ್ಯ ಸಂಗತಿ ಹೇಳುವುದು. ನಾನು ಈ ಹುಟ್ಟುಕಟ್ಟು ಹೇಳುವಾಗ ಭೂತ ಎಲ್ಲಿ ಉಗಮ ಆಯಿತು ಅಂತ ಹೇಳಬೇಕು, ಅದು ಹೇಗೆ ಅಸ್ತಿತ್ವಕ್ಕೆ ಬಂತು ಅಂತ. ಅಲ್ಲಿಂದ ಅದು ಬೇರೆ ಬೇರೆ ಜಾಗಕ್ಕೆ ಹೋದದ್ದನ್ನು ಎಲ್ಲ ಹೇಳ್ತಾ ಬಂದು, ಕೆಲವು ಹೇಳ್ತಾರೆ, ಕೆಲವು ಬಿಡ್ತಾರೆ. ಸಮಯ ಇದ್ದರೆ ಅನೇಕ ಸ್ಥಳ ಸೇರಿಸ್ತಾರೆ, ಇಲ್ಲದ್ರೆ ಎಲ್ಲ ಬಿಟ್ಟು ಹೋಗ್ತಾರೆ. ಪುರುಸೊತ್ತಿ ಜಾಯ್ನತೆ ಬೇಗ ಮಲ್ಪುಲೆ ಅಂತ ಹೇಳಿದರೆ ಅದು 3 ಜಾಗದ ಹೇಳ್ತಾರೆ. ನೇಮ ಕಟ್ಟುವಲ್ಲಿಗೆ ಬರ್ತಾರೆ ಅವರು, ಇಂಥ ಜಾಗಕ್ಕೆ ಅಂತ ಅಲ್ವಾ. ಈಗ ಇದು ಪಟ್ಟೋರಿ ಅಂತ ಇಟ್ಟುಕೊಳ್ಳುವ ನಾವು. ಎಲ್ಲ ಅಲ್ಲಿ ಒಕ್ಕೆತ್ತೂರು ಅಥವಾ ವಿಟ್ಲ, ಕನ್ಯಾನ, ಮಾಗಾಣೆ ಎಲ್ಲ ಹೇಳಿಕೊಂಡು ಬಂದು ಪಟ್ಟೋರಿ ಸೀಮೆಗೆ ಅಥವಾ ಪಟ್ಟೋರಿ ದಾಡಿ ಬತ್ತ ಅಂತ ಹೇಳುವಾಗ ಅದರಲ್ಲಿ ಪಟ್ಟೋರಿ ನೇಮ ಆಗ್ತಾ ಇರುವ ಜಾಗ ಅದು. ಆಗ ಅವನಿಗೆ ಆವೇಶ ಬರೋದು ನೋಡಿ. ಅದಕ್ಕೆಲ್ಲ ಅದರ ಚಂದ ನೋಡಿ. ಅದು ಆ ಭೂತದ ಕಥೆಯನ್ನು ಹೇಳ್ತಾ ಅದನ್ನು ಎಲ್ಲಿ ತಂದು ನಿಲ್ಲಿಸಬೇಕು ಅಲ್ಲಿ ತಂದು ನಿಲ್ಲಿಸಿ ಆಗ ಆವೇಶಕ್ಕೆ ಬರುವಂಥದ್ದುಂಟು. ಅಂದರೆ ನಾನು ಹೇಳಬೇಕಾದ ಮಾತು, ಆಯೆ ಭೂತ ಕಟ್ಟಿಯೇ ಅರ್ಧಲ ಮೆತ್ತಿಯೇ ನಲಿತೆ ಪೋಯಿ ಅಂದರೆ ಬಣ್ಣ ಹಾಕಿದ, ಕುಣಿದ, ಹೋದ ಅಲ್ಲ. ಆ ಒಂದು ಆರಾಧನೆಯ ಹಿಂದಿರುವ ತಿಳುವಳಿಕೆ ಏನು ಅಲ್ವಾ. ವಿದ್ವತ್ತು ಅಂದರೆ ಅದು ನೋಡಿ. ಈಗ ನಾವು ಅಧ್ಯಾಪಕನ ಬಗ್ಗೆ ಹೇಳ್ತೀರಿ, ನೀವು ಒಬ್ಬ ಡಾಕ್ಟರ್ ಬಗ್ಗೆ ಹೇಳ್ತೀರಿ, ಒಬ್ಬ ಎಂಜಿನಿಯರ್ ಬಗ್ಗೆ ಹೇಳ್ತೀರಿ. ಯಾಕೆ ಕಲಾವಿದನ ಅರಿವನ್ನು, ಜ್ಞಾನ ಅಂತ ತಗೊಳ್ಳಿದಿಲ್ಲ? ಕಲಾವಿದನೂ ಕೂಡ ಅದಕ್ಕೆ ಅವನ ಸ್ಕಾಲರ್ಶಿಪ್ ಅದು. ಆದರೆ ಅದು ಮೌಖಿಕವಾಗಿ ಉಂಟು, ಇನ್ನು ಲಿಖಿತ ಆಗಿ ಕೆಲವು ಆಗ್ತಾ ಇದ್ದಾವೆ. ಕೆಲವು ಜ್ಞಾನದ ಬಗ್ಗೆ ನಾವು ದಾಖಲು ಮಾಡ್ತೇವೆ. ಆದರೆ ಅದು ಈಗಲೂ ಕೂಡ ಅದಕ್ಕೆ ಅಸ್ತಿತ್ವ ಇರುವುದು ನೋಡಿ ಅದರ ಪ್ರಯೋಗದಲ್ಲಿ. ಎಕ್ಸ್ಪೆರಿಮೆಂಟ್ ಅಂತ ನಾವು ಹೇಳ್ತೇವೆ, ಅದರ ಪ್ರಯೋಗದಲ್ಲಿ. ಹಾಗಾಗಿ ನಾವು ಉದ್ದಕ್ಕೂ ಈಗ ಭೂತಾರಾಧನೆಯ ಹಿನ್ನೆಲೆಯಲ್ಲಿ ಕಲಾವಿದರು, ನನ್ನ ದೃಷ್ಟಿಯಲ್ಲಿ ಅವರು ವಿದ್ವಾಂಸರು. ಅವರ ಆರಾಧನೆಯ ಬಗ್ಗೆ ಅವರಿಗೆ ಅವರದ್ದೇ ತಿಳುವಳಿಕೆ ಇದೆ, ಜ್ಞಾನ ಇದೆ, ಅದನ್ನು ಬಳಸಿಕೊಂಡು ಮಾಡ್ತಾ ಹೋಗ್ತಾರೆ ಅವರು. ಇದು ಒಂದು. ಎರಡನೇದು, ಭೂತಾರಾಧನೆ ಬಗ್ಗೆ ಹೇಳುವಾಗ ಅಲ್ಲಿ ಬೇರೆ ಬೇರೆ ಪ್ರಭೇದಗಳುಂಟು. ಆಮೇಲೆ ಮುಖ್ಯವಾಗಿ ಅಲ್ಲಿ ಮುಕ್ತೇಸರು ಅಂತಿರ್ತಾರೆ, ಅದನ್ನು ನಡೆಸುವವರು ಇರ್ತಾರೆ. ಅಲ್ಲೊಂದು ಇಡೀ ಒಂದು ಸಮಾಜದ ಎಲ್ಲ ಜಾತಿ ವರ್ಗದ ಜನರು ಒಟ್ಟು ಸೇರಿ ಒಂದು ಆರಾಧನೆಯಲ್ಲಿ ಬೇರೆ ಬೇರೆ ನೆಲೆಗಳಲ್ಲಿ ಭಾಗಿಯಾಗ್ತಾರೆ. ಇನ್ನು ಅದಕ್ಕಿಂತ ಸೂಕ್ಷ್ಮ ನಮಗೆ ಬೇಕಾಗಿಲ್ಲ. ಅಂದರೆ ಅದೊಂದು ಸೋಷಿಯಲ್ ಪರ್ಫಾರ್ಮೆನ್ಸ್, ಒಂದು ಸೋಷಿಯಲ್ ರಿಚುವಲ್, ಅದು ಒಂದು ಸಾಮಾಜಿಕ ಆರಾಧನೆ. ಅದನ್ನು ಆ ಪರಂಪರೆಯನ್ನು ಕಟ್ಟಿಕೊಂಡು ಅಥವಾ ಆ ಪರಂಪರೆಯನ್ನು ಸಂರಕ್ಷಿಸಿಕೊಂಡು ಬಂದವರು ಕಲಾವಿದರು. ಪರವರು, ಪಂಬದರು, ನಲಿಕೆಯವರು, ಪಾಣರರು, ಇವರೆಲ್ಲ ಆ ಪರಂಪರೆಯನ್ನು ಉಳಿಸಿ ಬೆಳೆಸಿಕೊಂಡು ಬಂದವರು. ವಿಶೇಷವಾಗಿ ಪಾಡ್ದನಗಳು ನೀವು ಲೆಕ್ಕ ಹಾಕಿ, ಪ್ರತಿಯೊಂದು ಭೂತಕ್ಕೂ ಅದರದ್ದೇ ಆದೊಂದು ಪಾಡ್ದನ ಉಂಟು. ಬೇರೆ ಬೇರೆ ಭೂತಗಳಿಗೆ ಬೇರೆ ಬೇರೆ ಪಾಡ್ದನಗಳುಂಟು. ಒಂದೇ ಪಾಡ್ದನ ಹಲವು ಪಠ್ಯಗಳುಂಟು. ಈಗ ನಾನು ಭೂತಾರಾಧನೆ ಮೇಲೆ ಕೆಲಸ ಮಾಡಿದೆ, ಮತ್ತು ಕೆಲವರು ಮಾಡಿದರು ಅದೇ ಥರ. ಉಳ್ಳಾಲ್ತಿ ಮೇಲೆ ಅಧ್ಯಯನ ಮಾಡಿದರು, ಕೋಟಿ ಚೆನ್ನಯರ ಮೇಲೆ ಅಧ್ಯಯನ ಮಾಡಿದರು, ಪಂಜುರ್ಲಿಯ ಮೇಲೆ ಅಧ್ಯಯನ ಮಾಡಿದ್ದಾರೆ. ಕೆಲವು ಜನಾಂಗಗಳನ್ನು ಇಟ್ಟುಕೊಂಡೆಲ್ಲ ಅಧ್ಯಯನ ಮಾಡಿದ್ದಾರೆ, ಬೇರೆ ಬೇರೆ. ನಾನು ಹೆಸರು ಹೇಳಲಿಕ್ಕೆ ಹೋಗುವುದಿಲ್ಲ, ಅಧ್ಯಯನ ಮಾಡಿದ್ದಾರೆ. ನಾನು ಹೇಳಬೇಕಾದದ್ದು, ಇಷ್ಟು ಅಧ್ಯಯನ ಆಗಿಯೂ ಕೂಡ ಭೂತಾರಾಧನೆಯನ್ನು ಅಥವಾ ದೈವಾರಾಧನೆಯನ್ನು ಅಧ್ಯಯನ ಮಾಡಬೇಕಾದ ಸಾಧ್ಯತೆಗಳು ಇನ್ನೂ ತುಂಬ ಇವೆ.
ನಾವು ಅಂಥ ಒಂದು ಕಾಲಘಟ್ಟದಲ್ಲಿದ್ದೇವೆ ನಾವೀಗ. ಅದು ತುಂಬ ಬಹಳ ತೀವ್ರವಾದ ಬದಲಾವಣೆಗೆ ಒಳಗಾಗ್ತಾ ಇದೆ. ಇಷ್ಟು ಬದಲಾವಣೆಗೆ ಒಳಗಾಗ್ತಾ ಇರುವಾಗ ಆ ಬದಲಾವಣೆಯ ಕಾರಣಗಳೇನು, ಯಾಕೆ ಬದಲಾಗುತ್ತದೆ, ಅದು ಸರಿಯೋ ತಪ್ಪು ಎನ್ನುವ ಪ್ರಶ್ನೆ ಬೇರೆ. ಎಷ್ಟು ನಾಶವಾಗ್ತಾ ಉಂಟು, ಅಂಚಿಗೆ ಸರಿತಾ ಉಂಟು, ಇದೆಲ್ಲ ನಾವು ಪಾಡ್ದನಗಳನ್ನು ಸಂಗ್ರಹ, ಪಾಡ್ದನಗಳ ಅಧ್ಯಯನಕ್ಕೆ ಬೇಕಾದಷ್ಟು ಅವಕಾಶಗಳುಂಟು. ಒಂದೆರಡಲ್ಲ, ಬೇಕಾದಷ್ಟು ಅವಕಾಶಗಳು ಉಂಟು. ಅಂದರೆ ಇಲ್ಲಿ ಒಂದು ಮಾತು ಹೇಳಿ ಈ ವಿಷಯವನ್ನು ನಾನು ಮುಗಿಸ್ತೇನೆ. ಈಗ ಪಾಡ್ದನಗಳನ್ನು ಒಂದು ಸಾಹಿತ್ಯಿಕ ಪಠ್ಯವಾಗಿ ನೋಡುವ ಒಂದು ಕ್ರಮ, ಒಂದು ಸಾಹಿತ್ಯ, ಒಂದು ಲಿಟರರಿ ಟೆಕ್ಸ್ಟ್ ಆಗಿ ನೋಡೋದು. ಅದರ ಭಾಷೆ ಹೇಗಿದೆ, ಅದರಲ್ಲಿ ಅಲಂಕಾರಗಳು, ಪ್ರಾಸಬದ್ಧವಾದ ಮಾತುಗಳು, ಭಾಷೆ ಎಷ್ಟು ಚೆಂದ ಇದೆ ಅಂತ ವರ್ಣನೆಗಳು, ಅದು ಪಾಡ್ದನವನ್ನು ಲಿಟರರಿ ಟೆಕ್ಸ್ಟ್ ಆಗಿ ನೋಡೋದು. ಪಾಡ್ದನಗಳನ್ನು ಫೋಕ್ ಟೆಕ್ಸ್ಟ್ ಆಗಿ, ಜನಪದ ಪಠ್ಯವಾಗಿ ನೋಡಬೇಕು. ಜನಪದ ಪಠ್ಯ ನೋಡು ಅಂದರೆ ಈ ಪಾಡ್ದನಗಳಲ್ಲಿ ವರ್ಷನ್ಸ್, ಪ್ರಭೇದಗಳು ಬರ್ತವೆ, ಅಥವಾ ಪಾಠಾಂತರಗಳು ಅಂತ ಹೇಳ್ತೇವೆ ನಾವು. ಪಠ್ಯ ಪ್ರಭೇದಗಳು ಅಥವಾ ಪಾಠಾಂತರಗಳು. ಪಂಜುರ್ಲಿ ಪಾಡ್ದನದಲ್ಲಿ ಅನೇಕ ಪಠ್ಯ ಪ್ರಭೇದಗಳು. ಈಗ ವಿವೇಕರೈ ಪ್ರೊಫೆಸರ್ ಅವರು ಬಹಳ ಚೆಂದ ಅಧ್ಯಯನ ಮಾಡಿದ್ದಾರೆ. ಪಂಜುರ್ಲಿಯ ಒಂದು 8-10 ಪಾಡ್ದನ ತೆಕ್ಕೊಂಡು ಮಾಡಿದ್ದಾರೆ. ಕಂಪ್ಯಾರಿಟಿವ್, ತೌಲನಿಕವಾಗಿ ಮಾಡೋದು. ಈ ಪಾಡ್ದನ ಪಠ್ಯ ಹೀಗುಂಟು, ಈ ಪಾಡ್ದನ ಪಠ್ಯ ಹೀಗುಂಟು, ಇನ್ನೊಂದು ಹೀಗೆ ಉಂಟು, ಈ ವ್ಯತ್ಯಾಸಗಳೇನು, ಇದಕ್ಕೆ ಕಾರಣಗಳೇನು, ಅದು ಅದರ ಪ್ರಸರಣ ಯಾರಿಂದ ಎಲ್ಲಿಗೆ ಪಠ್ಯಗಳು ಹೋಗಿರ್ಬೋದು, ಆ ಪಠ್ಯಗಳನ್ನೆಲ್ಲ ಒಟ್ಟು ಸೇರಿಸಿದರೆ ಒಂದು ಮಹಾಕಾವ್ಯವನ್ನು ಹೇಗೆ ಸಂರಚಿಸ್ಬೋದು. ಗ್ರೇಟ್ ಎಪಿಕ್. ಪಾಡ್ದನ ಬಿಡಿ ಬಿಡಿ ಇರ್ತದೆ, ಆದರೆ ಅದೆಲ್ಲವನ್ನು ಒಟ್ಟಿಗೆ ಒಂದು ಪಂಜುರ್ಲಿ ಪಾಡ್ದನ ಒಂದು 50 ಪಠ್ಯ ಇಟ್ಟುಕೊಂಡು ಮಾಡಬಹುದು ಅಂತ ಒಂದು ಸಮಗ್ರ ಪಠ್ಯ ಮಾಡಿದರೆ ಒಂದು ಪಂಜುರ್ಲಿ ಗ್ರೇಟ್ ಎಪಿಕ್, ಬಿಗ್ ಎಪಿಕ್ ನಮಗೆ ಸಿಗ್ತದೆ. ಬಹಳ ದೊಡ್ಡ ಒಂದು ಪಂಜುರ್ಲಿ ಪಠ್ಯ ಸಿಗ್ತದೆ. ಇದು ಜಾನಪದ ಅಧ್ಯಯನ ಮಾಡುವ ಕ್ರಮ. ಹಾಗೆಯೇ ಈ ಪಾಡ್ದನಗಳ ಸಾಂದರ್ಭಿಕ ಪಠ್ಯ, ಕಾಂಟೆಕ್ಸ್ಚುವಲ್ ಸ್ಟಡಿ ಅಂತ ಹೇಳ್ತೇವೆ. ಅದು ಯಾವ ಸಂದರ್ಭದಲ್ಲಿ, ಯಾಕಂದರೆ ಪಾಡ್ದನಗಳನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಹಾಡ್ತಾರೆ. ಬರೀ ಭೂತಾರಾಧನೆ ಮಾತ್ರ ಅಲ್ಲ, ಕೆಲವು ಈಗ ಕೋಟಿ ಚೆನ್ನಯವನ್ನು ಮೂರ್ತೆ ಮಾಡುವಾಗ ಹಾಡ್ತಾರೆ, ಗಾಡಿ ಓಡಿಸುವಾಗ ಹಾಡ್ತಾಯಿದ್ರು, ಕೆಲವು ಸಂಧಿಗಳನ್ನು ನೇಜಿ ತೆಗೆಯುವಾಗ, ಕಬಿತಗಳನ್ನು ನೇಜಿ ನೆಡುವಾಗ. ಯಾಕೆ ಈ ವ್ಯತ್ಯಾಸ? ನೇಜಿ ನೆಡುವಾಗ ಕೆಲವು, ನೇಜಿ ಹಾಡುವಾಗ, ಅಥವಾ ಒಬ್ಬ ಮೂರ್ತೆದಾರ ಮಧ್ಯರಾತ್ರಿ ಒಬ್ಬನೇ ಅಷ್ಟು ತಾಳೆ ಮರಕ್ಕೆ ಹತ್ತುವಾಗ ಕೋಟಿ ಚೆನ್ನಯ್ಯರ, ಅದರ ವೀರರ ನೋಡಿ, ಯೋಧರ ಪಠ್ಯವನ್ನು ಹಾಡೋದು, ಆ ಧೈರ್ಯಕ್ಕೆ ನೋಡೋದು. ಕೋಟಿ ಚೆನ್ನಯ್ಯರು ಧೀರರು, ಯೋಧರ ಪಠ್ಯವನ್ನು ಒಂದು ಗುಣಗಾನ ಮಾಡುವ ಮೂಲಕ ಒಂದು ಧೈರ್ಯವನ್ನು, ಆತ್ಮವಿಶ್ವಾಸನ ತಂದುಕೊಳ್ಳೋದು ನೋಡುವ ಕೆಲಸಗಾರ ವೃತ್ತಿ. ಅದು ವೃತ್ತಿಗೆ ಹೇಗೆ ಒದಗಿ ಬರ್ತದೆ ಅಂತ. ಅಂದರೆ ಈ ಥರ ಪಾಡ್ದನಗಳ ಸಾಂದರ್ಭಿಕತೆಯನ್ನು ಮಾಡ್ಬೋದು. ಇನ್ನು ಬಹಳ ಮುಖ್ಯವಾದದ್ದು ಇತ್ತೀಚೆಗಿನ ಒಲವು ಏನು ಅಂತಂದರೆ ಅದನ್ನು ಸಾಂಸ್ಕೃತಿಕ ಪಠ್ಯವಾಗಿ ಅಧ್ಯಯನ ಮಾಡೋದು. ಪಾಡ್ದನಗಳನ್ನು, ಅದರಲ್ಲಿರುವ ಆರ್ಥಿಕ, ಅದರ ಸಾಮಾಜಿಕ, ಅದರ ಏನು ನೈತಿಕ, ಶೈಕ್ಷಣಿಕ, ಬೇರೆ ಬೇರೆ ಸಂಗತಿಗಳನ್ನು ಇಟ್ಟುಕೊಂಡು ಅಧ್ಯಯನ ಮಾಡಿ, ಕಲ್ಚರಲ್ ಅನಾಲಿಸಿಸ್ ಅಂತ ಹೇಳ್ತೇವೆ ನಾವು. ಪಾಡ್ದನಗಳ ಸಾಂಸ್ಕೃತಿಕ ಅಧ್ಯಯನವನ್ನು ಮಾಡುವಂಥದ್ದು ಕೂಡ ನಾವು ಮಾಡಲಿಕ್ಕಾಗ್ತದೆ. ಅಂದರೆ ತುಂಬ ಅವಕಾಶಗಳು ಉಂಟು ಅಂತ. ಭೂತಾರಾಧನೆ ಒಂದು ನಮಗೆ ಕೊಡುವ ಅನುಭವ. ಭೂತಾರಾಧನೆ ಒಂದು ಕಲಾವಿದರ ಬದುಕನ್ನು ಅರ್ಥ ಮಾಡಿಕೊಳ್ಳುವ ದೃಷ್ಟಿಯಿಂದ. ಮೂರನೇದು ಹೊಸ ಜ್ಞಾನದ ಪರಿಧಿಗಳನ್ನು ಶೋಧಿಸಿ ವಿಸ್ತರಿಸುವ ದೃಷ್ಟಿಯಿಂದ ಭೂತಾರಾಧನೆಯನ್ನು ಅಧ್ಯಯನ ಮಾಡೋದಕ್ಕೆ ಬೇಕಾದಷ್ಟು ಅವಕಾಶಗಳಿವೆ. ಆದರೆ ಕಷ್ಟಪಡುವುದಿದ್ದರೆ, ಶ್ರಮ ಪಡುವುದಿದ್ದರೆ, ಇದಕ್ಕೆ ದುಡ್ಡು ಇದ್ದರೆ ಆಗುವುದಿಲ್ಲ ಅಂತ. ಇದು ನನ್ನ ದುಡ್ಡು ಉಂಟು ಅಂದರೆ ಆಗುವುದಿಲ್ಲ. ಕ್ಷೇತ್ರ ಕಾರ್ಯಕ್ಕೆ ಅಥವಾ ಜಾನಪದದಲ್ಲಿ ಕೆಲಸ ಮಾಡುವುದಕ್ಕೆ ಇರಬೇಕಾದ ಮಾನಸಿಕ ಸಿದ್ಧತೆಗಳೇ ಬೇರೆ. ನಿಮಗೆ ಸವಾಲುಗಳನ್ನು ಎದುರಿಸುವ ಮನಸ್ಸು ಬೇಕು. ನಾನು ಒಂದು ಭೂತದ ಮೂಲಕ ಒಂದು ಸಮಾಜವನ್ನು ನೋಡ್ತಾ ಇದ್ದೇನೆ, ಒಬ್ಬ ಕಲಾವಿದನನ್ನು ಮಾತನಾಡಿಸ್ತಾ ಇದ್ದೇನೆ ಎನ್ನುವ ಮನೋಭಾವ ಬೇಕು. ಹಾಗಿದ್ದಾಗ ಭೂತಾರಾಧನೆ ಅತ್ಯಂತ ಒಂದು ಸ್ವಾರಸ್ಯದ, ರೋಚಕವಾದ ಒಂದು ವಿಷಯ. ಅನೇಕ ಸವಾಲುಗಳು ಇರುವ ಒಂದು ಕ್ಷೇತ್ರ ಅಂತ ನಾನು ಭಾವಿಸ್ತೇನೆ.